ಕಾರ್ಯಕ್ರಮದ ಕಡೆಗೆ ಹೋಗ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ ಗೀತೆ, ನಾಡಗೀತೆ ಹಾಡಲು ಶಿಬಿರಾರ್ಥಿಗಳಿಂದ ಕೋರಿಕೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸ್ವಾಗತವನ್ನು ಕೋರಲಿಕ್ಕೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲಾಕ್ಷಿ ರಾಜೀವ ಇವರನ್ನು ವೇದಿಕೆಯಡಿಗೆ ಆಹ್ವಾನಿಸ್ತಾ ಇದ್ದೆ. ಇಂತಹ ಹೆಮ್ಮೆಯ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರನ್ನು ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಜಿತೇಂದ್ರ ಯುಜೆ ಇವರನ್ನು ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಕರೀಂ ಇವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದ ಎನ್ ಅಮೀನ್ ಪಕಲಡ್ಕ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿನ ಪದಾಧಿಕಾರಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ನೋರ್ವ ಅತಿಥಿಗಳಾದ MC ಅಶ್ರಫ್ ಇವರನ್ನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಮಹನೀಯರನ್ನು ಸ್ಮರಿಸುತ್ತಾ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವ ಸಮಯ ಇದಾಗಿದೆ. ನಮ್ಮ ಮುಖ್ಯ ಅತಿಥಿಯವರಾದ ಧ್ವಜಾರೋಹಣವನ್ನು ನೆರವೇರಿಸಲು ವಿನಮ್ರವಾಗಿ ಆಹ್ವಾನಿಸುತ್ತೇನೆ. ಕೇಂದ್ರವನ್ನು ಸುಸೂತ್ರವಾಗಿ ನಡೆಸುತ್ತಿರುವಂತಹ ಶ್ರೀಮತಿ ಮಾಲಾಕ್ಷಿ ರಾಜೀವ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆರೋಹಣ ಕಾರ್ಯಕ್ರಮ ಈ ಸುಂದರ ಶುಭ ಕಾರ್ಯವನ್ನು ನಿರ್ವಹಿಸಲು ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ
तव शुभ नामे जागे, तव शुभ आशीष मागे, गाहे तव जय गाथा। जनगण मंगलदायक जय हे भारत भाग्य विधाता, जय हे जय हे जय हे ಜಯ 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 ಹೇ. ಮುಖ್ಯ ಅತಿಥಿಗಳ ಭಾಷಣವನ್ನು ನಿರ್ವಹಿಸಲು ಇಂದು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಶ್ರೀ ಹರೀಶ್ ಕುಮಾರ್ ಕೊತ್ತಡ್ಕ ಇವರಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ನನ್ನ ಮಿತ್ರರಾಗಿರುವ ಶ್ರೀಯುತ ನೂರುಲ್ ಅಮೀನ್ ಅವರೇ, ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಹಾಗೆಯೇ ಅತಿಥಿಯಾಗಿ ಬಂದಿರುವ ಜಿತೇಂದ್ರ ಅವರೇ, ಮತ್ತು ನಮ್ಮ ಹಿರಿಯ ಸಮಾಜ ಸೇವಕರು ಆಗಿರುವ ಕರೀಂ ಸರ್ ಅವರೇ, ಮತ್ತು ಇಲ್ಲಿ ನೆರೆದಿರುವ ಶಿಬಿರಾರ್ಥಿಗಳಿರೇ, ಮಕ್ಕಳೇ, ಬಂಧು ಬಾಂಧವರೇ, ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತಮಗೆಲ್ಲ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ಕಳೆದ ಒಂದು 7-8 ವರ್ಷಗಳಿಂದ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಜೊತೆಗೆ ನನಗೆ ಒಂದು ಆತ್ಮೀಯವಾದ ಒಡನಾಟ ಇದೆ. ಇದಕ್ಕೆ ಕಾರಣಕರ್ತರಾಗಿರುವುದು ನಮ್ಮ ಸ್ನೇಹಿತರಾಗಿರುವ ಶ್ರೀಯುತ ನೂರುಲ್ ಅಮೀನ್ ಅವರು. ಪ್ರತಿ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಆಹ್ವಾನಿಸ್ತಾ ಇದ್ದಾರೆ. ನಾನು ಇದೊಂದು ಸೌಭಾಗ್ಯ ಅಂತಲೇ ಭಾವಿಸ್ತೇನೆ. ಒಂದು ಟ್ರಸ್ಟ್ನವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡು ಕರೆಯುವುದು ಭಾಳ ದೊಡ್ಡ ಸಂಗತಿ. ಸಂಸ್ಥೆ ಯಾವುದೇ ಇರಲಿ, ನಮ್ಮ ಸಂಬಂಧಗಳು ಮತ್ತು ನಮ್ಮ ನಿಲುವುಗಳು ಇಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ. ಹಾಗಾಗಿ ಅವರ ಈ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಟ್ರಸ್ಟ್ನ ಸದಸ್ಯರಿಗೆ ಗೊತ್ತಿರ್ಬೋದು, ಕಳೆದ ವರ್ಷ ಇದೇ ಆಗಸ್ಟ್ 15ರಂದು ನಾವು ಬಾಳೆಪುನಿಯಲ್ಲಿ ಈ ಶಿಬಿರದ ಹೊಲಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವು ಭಾಗವಹಿಸಿದೆವು. ಅಲ್ಲಿ ಕೂಡ ಗ್ರಾಮ ಪಂಚಾಯತ್ ಜೊತೆಗೆ ಸಹಭಾಗಿತ್ವದಲ್ಲಿ ಒಂದು ಭಾಳ ಚಂದದ ಕಾರ್ಯಕ್ರಮ ಅಲ್ಲಿ ನೆರವೇರಿತು. ಸಾಕಷ್ಟು ಜನ ಇದ್ದರು, ಗ್ರಾಮ ಪಂಚಾಯತ್ ಸದಸ್ಯರಿದ್ದರು, ಅದರ ಅಧಿಕಾರಿಗಳೆಲ್ಲ ಇದ್ದರು. ಉತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಅದಕ್ಕಿಂತಲೂ ಮೊದಲು ಇನ್ನೊಂದು ಕಡೆ ಕೂಡ ಇವರು ಹೊಲಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಿದರು. ಈಗ ಇದು ಇನ್ನೂ ಸಂತೋಷದ ವಿಷಯ ಅಂತ ಹೇಳಿದರೆ, ಶ್ರೀ ನೂರುಲ್ ಅಮೀನ್ ಅವರ ಸ್ವಂತ ಊರಾದ ಇಲ್ಲಿ ಕೂಡ ಅವರು ಇದು ಹೊಲಿಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ತರಬೇತಿ ಶಿಬಿರ ಆರಂಭಗೊಂಡಿದ್ದೇನೆ ಅಂತ ಕೇಳಿದ್ದೇನೆ. ಇದು ಬಹುಶಃ ಸೆಪ್ಟೆಂಬರಲ್ಲಿ ಸಮಾರೋಪ ಕಾರ್ಯಕ್ರಮ ಕೂಡ ಇದೆ ಅಂತ ಅವರು ಈಗ ನನಗೆ ತಿಳಿಸಿದರು. ಈ ಹೊಲಿಗೆ ತರಬೇತಿ ಶಿಬಿರ ಎನ್ನುವುದೇ ಭಾಳ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ. ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ. ಮನೆಯಲ್ಲೇ ಇರುವಂಥ ಗೃಹಿಣಿಯರು ಮನೆ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಅದರ ಜೊತೆಗೆ ಒಂದು ಆದಾಯ ಮೂಲವನ್ನು ಕಂಡುಕೊಳ್ಳುವಲ್ಲಿ ಈ ಹೊಲಿಗೆ ವೃತ್ತಿ ಎನ್ನುವುದು ಭಾಳ ಪ್ರಯೋಜನಕಾರಿಯಾಗಿದೆ. ಎಷ್ಟೋ ಮಂದಿ ಇದರಲ್ಲಿ ತಮ್ಮ ಮನೆಗೆ ಬೇಕಾದ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಕೂಡ ಸಾಧ್ಯ ಇದೆ. ಆದರೆ ಒಂದು ಏನಂತ ಹೇಳಿದರೆ, ಇವರು ಈ ಶಿಬಿರವನ್ನು ಎಷ್ಟು ಕಷ್ಟಪಟ್ಟು ಮತ್ತು ಭಾಳ ಶ್ರಮವಹಿಸಿ ಆರ್ಥಿಕ ಸಂಪನ್ಮೂಲವನ್ನೆಲ್ಲ ಹೊಂದಿಸಿಕೊಂಡು ಮಾಡಿದ್ದಾರೆ. ಅದರ ಪ್ರಯೋಜನವನ್ನು ಶಿಬಿರಾರ್ಥಿಗಳು ಪಡೆದುಕೊಳ್ಳಲಿಕ್ಕೆ ಮನಸ್ಸು ಮಾಡಬೇಕು. ಇವರು ಈ ಶಿಬಿರವನ್ನು ಯಾವುದೇ ರೀತಿಯಲ್ಲಿ ಹಗುರವಾಗಿ ಪರಿಗಣಿಸಬಾರ್ದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಶಿಬಿರವನ್ನು ಶ್ರದ್ಧೆಯಿಂದ ಆಸಕ್ತಿಯಿಂದ ಕಲಿತು ಈ ವೃತ್ತಿಯಲ್ಲಿ ನೀವು ಪರಿಣಿತಿಯನ್ನು ಸಾಧಿಸಬೇಕು. ಈಗ ಈ ತರಬೇತುದಾರರು ಕೂಡ ಭಾಳ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಅವರು ಮಾಲಾಕ್ಷಿಯವರು ಈಗಾಗಲೇ ನಾನು 2 ಶಿಬಿರದಲ್ಲಿ ಭಾಗವಹಿಸುವಾಗ ಅಲ್ಲಿಯ ಶಿಬಿರಾರ್ಥಿಗಳ ಅನುಭವಗಳನ್ನು ಸ್ವತಃ ಕೇಳಿದ್ದೇನೆ. ಮತ್ತು ಅವರು ತಯಾರಿಸಿದಂಥ ಉಡುಪುಗಳನ್ನು ಕೂಡ, ಸಿದ್ಧ ಉಡುಪುಗಳನ್ನು ಕೂಡ ನೋಡುವಂಥ ಒಂದು ಅವಕಾಶ ಸಿಕ್ಕಿತು. ಹಾಗಾಗಿ ಭಾಳ ಚೆನ್ನಾಗಿ ಅವರು ಹೊಲಿಯುವಂಥ ಒಂದು ಕಲೆಯನ್ನು ಶಿಬಿರಾರ್ಥಿಗಳಿಗೆ ಕಲಿಸಿಕೊಡ್ತಾರೆ. ಮುಖ್ಯವಾಗಿ ನಿಮ್ಮಲ್ಲಿ ಅದನ್ನು ಆಸಕ್ತಿಯಿಂದ ಮಾಡುವಂಥ ಮತ್ತು ಶ್ರದ್ಧೆಯಿಂದ ಪಾಲಿಸಿಕೊಂಡು ಅವರು ಏನು ತರಬೇತಿ ಕೊಡ್ತಾರೆ, ಏನು ಸೂಚನೆಗಳನ್ನು ಕೊಡ್ತಾರೆ, ಅದನ್ನೆಲ್ಲ ನೀವು ಕಲಿತುಕೊಂಡು ಈ ವೃತ್ತಿಯಲ್ಲಿ ಒಂದು ನೈಪುಣ್ಯವನ್ನು ಸಾಧಿಸಬೇಕು. ಇದರಿಂದ ನಿಮಗೆ ಕೂಡ, ನಿಮ್ಮ ಮನೆಗೆ ಕೂಡ ಪ್ರಯೋಜನ ಆಗ್ತದೆ. ಜೊತೆಗೆ ಈ ಶಿಬಿರವನ್ನು ಯಾರು ಆಯೋಜಿಸಿದ್ದಾರೆ ಅವರಿಗೆ ಕೂಡ ಒಂದು ಸಾರ್ಥಕ ಭಾವ ಬರ್ತದೆ. ಅದು ಆಗ ಸಾರ್ಥಕ ಆಗೋದು. ಎರಡೂ ಅವರು ಕೊಟ್ಟಂಥ ಪ್ರಯೋಜನವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತಾರೆ ಎನ್ನುವುದು ಈ ಒಟ್ಟು ಕಾರ್ಯಕ್ರಮದ ಯಶಸ್ಸನ್ನು ಅವಲಂಬಿಸಿದೆ.
ಸೊ ನಾನು ಅವರ ಹತ್ರ ಶಿಬಿರಾರ್ಥಿಗಳ ಹತ್ರ ಮನವಿ ಮಾಡ್ತೇನೆ, ದಯವಿಟ್ಟು ಇದರ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಿ ಅಂತ. ಇನ್ನು ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಬಯಸ್ತೇನೆ. ನಾವು ಈಗಾಗಲೇ ಧ್ವಜಾರೋಹಣವನ್ನು ಏರ್ಪಡಿಸಿ ಗೈದಿದ್ದೇನೆ. ಧ್ವಜಾರೋಹಣದಲ್ಲಿ ನಾವು ಎಲ್ಲರೂ ನೋಡಿದ್ದೇವೆ, ನಮ್ಮ ರಾಷ್ಟ್ರ ಧ್ವಜ ಎತ್ತರದಲ್ಲಿ ಹಾರಿಸ್ತಾ ಇದ್ದೇವೆ. ಈಗ ನಮಗೆ ಇದು ಯಾಕೆ ಅಂತ ನಮಗೆ ಹೆಚ್ಚಿನವರಿಗೆ ಗೊತ್ತಿದೆ. ಬಹುಶಃ ನಮ್ಮ ಹಿರಿಯರಾದ ಕರೀಂ ಸಾಹೇಬರಿಗೆ ಅದರ ಬಗ್ಗೆ ಚೆನ್ನಾಗಿ ಗೊತ್ತು. ಅವರ ಒಂದು ವಿಡಿಯೋ ನೋಡಿದೆ ನಿನ್ನೆ. ಅವರು ಬಾಲಕನಾಗಿರುವಾಗ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡ ಅಂಥ ನೆನಪುಗಳು. ಅವರು 12 ವರ್ಷದ ಹುಡುಗನಾಗಿದ್ದರು, ಆದರೂ ಕೂಡ ನೆನಪಿದೆ ಅವರಿಗೆ. ಯಾವ ರೀತಿ ಕಷ್ಟ ಇತ್ತು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಅವರು ವಿವರಿಸಿದರು. ಬಹುಶಃ ಇಂಥ ಕಷ್ಟಗಳು ನಮಗೆ ಯಾರಿಗೂ ಇರಲ್ಲ. ಈಗ ನಾವು ಭಾಳ ಮುಂದೆ ಬಂದಿದ್ದೇವೆ. ಇದಕ್ಕೆ ಕಾರಣ ಯಾರು? ನಾವು ಬ್ರಿಟಿಷರ ದಾಸ್ಯದಲ್ಲಿ ಸುಮಾರು 200-250 ವರ್ಷ ಅವರ ದಾಸ್ಯದಲ್ಲಿದ್ದೆವು. ನಮ್ಮದೇ ನಾಡಿನಲ್ಲಿ ನಾವು ಪರಾವಲಂಬಿಗಳಾಗಿದೆ, ಯಾರ್ದೋ ಒಂದು ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ಇತ್ತು. ಇವತ್ತು ನಾವು ನಮ್ಮ ನಾಡನ್ನು ನಾವೇ ಆಳ್ತಾ ಇದ್ದೇವೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರತಿನಿಧಿಗಳು ಈಗ ಅಧಿಕಾರ ಚಲಾಯಿಸ್ತಾ ಇರ್ಬೋದು, ಹಾಗೆ ಅಧಿಕಾರವನ್ನು ಬದಲಾವಣೆ ಮಾಡುವಂಥ ಹಕ್ಕು ಕೂಡ ಇದೆ, ಆ ಸ್ವಾತಂತ್ರ್ಯ ಕೂಡ ನಮಗಿದೆ. ಇಲ್ಲಿಯ ದೇಶದ ನಿಜವಾದ ಏನು ನಾವು ಪ್ರಜೆಗಳೇ ನಾವು ದೇಶವನ್ನು ನಡೆಸುವುದು. ನಮಗೆ ನಾವು ಯಾರಿಗೂ ಅಡಿಯಾಳಲ್ಲ. ನಮ್ಮ ಪ್ರತಿನಿಧಿಗಳು ಏನೇ ಇರ್ಬೋದು, ಅವರು ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಮಾತ್ರ. ಅವರಿಗೆ ನಾವು ಸೇವಕರಲ್ಲ, ನಮ್ಮ ಪರವಾಗಿ ಅವರು ಕೆಲಸ ಮಾಡುವರು. ಇಂಥ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಮಹಾತ್ಮ ಗಾಂಧಿ ಮತ್ತು ಅವರ ಜೊತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ ಧೀಮಂತ ನಾಯಕರು. ಮಹಾತ್ಮ ಗಾಂಧಿಯವರು ಇದರಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಇವತ್ತು ಮಹಾತ್ಮ ಗಾಂಧಿಯನ್ನು ಹಾಸ್ಯ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಅವರು ಯಾವ ರೀತಿಯಲ್ಲಿ ತ್ಯಾಗ ಬಲಿದಾನ ಮಾಡಿ ಈ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟರು. ಜೊತೆಗೆ ಅವರ ಜೊತೆಗಿದ್ದಂತಹ ನಾಯಕರು ಕೂಡ ಏನು ಕಡಿಮೆ ಸಾಧನೆ ಮಾಡಲಿಲ್ಲ. ಅವರು ಭಾಳ ಕಷ್ಟಪಟ್ಟು ನಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೋಸ್ಕರ ದುಡಿದ ಕಾರಣ ನಮಗೆ ಈ ಸ್ವಾತಂತ್ರ್ಯ ಲಭಿಸಿತು. ಈ ಸ್ವಾತಂತ್ರ್ಯ ಅಂತ ಹೇಳಿದರೆ ಈಗ ನಮಗೆ ಹೆಚ್ಚು ಅರ್ಥ ಆಗಲಿಕ್ಕಿಲ್ಲ. ಒಂದು ಪಕ್ಷಿಯನ್ನು ಗೂಡಲ್ಲಿ ಹಾಕಿದರೆ ಅದಕ್ಕೆ ಏನು ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಈಗ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗೆ ಹುಷಾರಿಲ್ಲದಾಗ ಒಂದು ಆಸ್ಪತ್ರೆಗೆ ಸೇರಿದರೆ ಗೊತ್ತಾಗ್ತದೆ. ಒಂದು ವಾರ ಆಸ್ಪತ್ರೆಯಲ್ಲಿದ್ದರೆ ನಮಗೆ ಏನೋ ನಾವು ಒಂದು ಕಳ್ಕೊಂಡ ಭಾವನೆ ಬರ್ತದೆ. ಅದೊಂದು ಸಣ್ಣ ಉದಾಹರಣೆ. ಹಾಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಇನ್ನೊಬ್ಬರು ಹೇಳಿದಾಗೆ ಕೇಳಬೇಕು, ನಮ್ಮ ಸ್ವತಂತ್ರ ಚಿಂತನೆ ಮಾಡಲಿಕ್ಕಿಲ್ಲ. ಇದೆಲ್ಲ ಪರಿಸ್ಥಿತಿಯನ್ನು ಒಂದು ಕ್ಷಣ ನೀವು ಊಹಿಸಿಕೊಳ್ಳಿ. ಆ ಸ್ವಾತಂತ್ರ್ಯದ ಮಹತ್ವ ನಮಗೆ ಗೊತ್ತಾಗ್ತದೆ. ಇವತ್ತು ನಾವು ಎಲ್ಲರೊಡನೆ ಮುಕ್ತವಾಗಿ ಮಾತಾಡ್ಬೋದು, ನಮ್ಮ ಚಿಂತನೆಗಳನ್ನು ನಾವು ಹೇಳ್ಬೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸಮಾನತೆಯ ಸ್ವಾತಂತ್ರ್ಯ ಇದೆ. ಇಲ್ಲಿ ಯಾರೊಬ್ಬರು ಮೇಲೂ ಅಲ್ಲ ಕೀಳೂ ಅಲ್ಲ. ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಎಲ್ಲರೂ ಸಮಾನರು. ಆದರೆ ಅವರವರ ಪ್ರತಿಭೆಗೆ ತಕ್ಕ ಅವರಿಗೆ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ನಮ್ಮ ದೇಶ ಕಲ್ಪಿಸಿಕೊಟ್ಟಿದೆ. ಇದಕ್ಕಾಗಿ ನಾವು ಯಾರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಅವರನ್ನೆಲ್ಲ ಒಂದು ಕ್ಷಣ ನೆನಪಿಸಿಕೊಳ್ಳಲಿಕ್ಕಂತ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಬೇಕು. ಈ ಸ್ವಾತಂತ್ರ್ಯದ ಮಹತ್ವ, ಈ ದಿನಾಚರಣೆ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ರಾಷ್ಟ್ರಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿದವರನ್ನು ಒಂದು ಕ್ಷಣ ನೆನಪಿಸಿಕೊಳ್ಳಿಕ್ಕೋಸ್ಕರ ಇದು ಮುಖ್ಯವಾದ ಉದ್ದೇಶ. ಹಾಗೆ ಇದನ್ನೊಂದು ಹಬ್ಬವಾಗಿ ನಾವು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ನಾವು ಇದನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಾವು ಹಿಂದೆ ಮಾಡಿದ್ದು ಈಗ ಸರಿಯಾದ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಮತ್ತು ದೇಶ ಈ ಸಂದರ್ಭದಲ್ಲಿ ಇನ್ನೂ ಕೂಡ ಒಂದು ವಿಷಯ ಇದೆ. ನಾವು ಈಗ ದೇಶ ಏನು ಸಾಧಿಸಿದೆ, ಮುಂದೆ ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಮುನ್ನಡೆಸಬೇಕೆನ್ನುವಂಥ ಒಂದು ಚಿಂತನೆಯನ್ನು ಕೂಡ ಮಾಡಬೇಕಾಗಿದೆ. ದೇಶದಲ್ಲಿ ಈಗ ಭಾಳ ಕೆಲವು ಸಂದರ್ಭಗಳಲ್ಲಿ ಭಾಳ ಬೇಸರ ಆಗ್ತದೆ. ಈಗ ನಮ್ಮ ಮಕ್ಕಳಿಗೆ ಅಥವಾ ಯುವಜನರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಕೆಲವು ಸಂದರ್ಭಗಳಲ್ಲಿ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ಬರ್ತದೆ. ಇನ್ನೊಬ್ಬರನ್ನು ಹಾಸ್ಯ ಮಾಡೋದು, ಅಪಹಾಸ್ಯ ಮಾಡೋದು, ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನಾವು ಕೆಲವು ಕಡೆ ದಾರಿ ತಪ್ಪಿದೆ ಅಂತ ಅನಿಸ್ತಾ ಇದೆ. ಬಹುಶಃ ಇದನ್ನೆಲ್ಲ ನಾವು ನೋಡಿಕೊಂಡು ನಮ್ಮ ಮುಂದಿನ ಹೆಜ್ಜೆ ಹೇಗೆ ಇರಬೇಕಂತ ನಿರ್ಧರಿಸಬೇಕು. ಮತ್ತು ಇನ್ನೊಂದು, ನಾವು ಸಮಾನತೆ, ನಮ್ಮ ಜಾತಿ ಧರ್ಮ ಮತ ಯಾವುದೇ ಇರ್ಬೋದು, ಆದರೆ ನಾವೆಲ್ಲರೂ ಭಾರತೀಯರು. ನಮ್ಮ ಕಷ್ಟಗಳು ಒಂದೇ, ನಮ್ಮ ಸುಖಗಳು ಒಂದೇ, ನಮಗಾಗುವ ನೋವು ಒಂದೇ. ಇದು ಧಾರ್ಮಿಕ ಚಿಂತನೆ, ನಮ್ಮ ಮತ್ತು ದೇವರ ನಡುವಿನ ಆಧ್ಯಾತ್ಮಿಕ ಚಿಂತನೆ. ಅದನ್ನು ನಾವು ಒಂದು ಮಟ್ಟದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಬೇಕು. ನಮಗೆ ಇದರಿಂದ ಒಟ್ಟಿಗೆ ಏನು ಸ್ಪರ್ಧೆ ಮಾಡಲಿಕ್ಕಿಲ್ಲ. ನಾವು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲಿಕ್ಕೆ ನಾವು ಮತಗಳನ್ನು ಧರ್ಮಗಳನ್ನು ಆಚರಣೆ ಮಾಡ್ತೇವೆ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡಬೇಕು. ಯಾರು ಒಬ್ಬರು ಮೇಲೂ ಅಲ್ಲ ಕೀಳೂ ಅಲ್ಲ, ಎಲ್ಲರೂ ನಾವು ಸಾಮರಸ್ಯತೆಯಿಂದ ಬದುಕಿದರೆ ನಮ್ಮ ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯಕ್ಕೆ ಒಂದು ಸಾರ್ಥಕತೆ ಇದೆ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆಲೋಚನೆ ಮಾಡಿ ನಮ್ಮ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ನಮ್ಮ ಮಕ್ಕಳಿಗೆ, ನಮ್ಮ ಯುವಜನರಿಗೆ ಪ್ರೇರೇಪಿಸಬೇಕಂತ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಗಳನ್ನು ಬಹಳ ಹತ್ತಿರದಿಂದ ಕಂಡು ಅದರ ಬಗ್ಗೆ ನಮ್ಮ ವಿದ್ಯಾರ್ಥಿನಿಯರಿಗೆ, ಶಿಬಿರಾರ್ಥಿಗಳಿಗೆ ಹಿತನುಡಿಗಳನ್ನು ನೀಡಿ
80ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಂತಹ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರಿಗೆ ಧನ್ಯವಾದಗಳು. ಇದೀಗ ಇನ್ನೋರ್ವ ಅತಿಥಿ ನಮ್ಮ ಟೈಲರಿಂಗ್ ಮಿಷನ್ಗಳಿಗೆ ಸರ್ವಿಸ್ ಮಾಡುವುದು, ನಮ್ಮ ಶಿಬಿರಾರ್ಥಿಗಳಿಗೆ ಟೈಲರಿಂಗ್ ಮಿಷನ್ಗಳನ್ನು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಎಂಬ ಗುರುತಿನಲ್ಲಿ ಬಹಳ ವಿಶೇಷ ರಿಯಾಯಿತಿಯಲ್ಲಿ ನೀಡುವಂತಹ ಸಾಮಾಜಿಕ ಬದ್ಧತೆ ಇರುವಂತಹ ಇನ್ನೋರ್ವ ಅತಿಥಿ ಶ್ರೀ ಜಿತೇಂದ್ರ ಯುಜೆ, ಪ್ರೊಪ್ರೈಟರ್ ಶ್ರೀ ಸ್ವಿಂಗ್ ಸೊಲ್ಯೂಷನ್ ಮಂಗಳೂರು. ಇವರಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತು ಹೇಳಲು ಪ್ರೀತಿಪೂರ್ವಕ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಹರೀಶ್ ಸರ್ ಅವರೇ, ನೂರ್ ಜಶಾರ್ ಅವರೇ ಹಾಗೂ ಹಾಸನ ಆಗಿರುವಂತಹ ಎಲ್ಲ ಬಂಧು ಮಿತ್ರರೇ, ಇವತ್ತು ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ಇನ್ನು ಮುಂದೆಗೂ ಕೂಡ ನಾವು ಅವರು ತಂದುಕೊಟ್ಟಂತಹ ಸ್ವಾತಂತ್ರ್ಯವನ್ನು ಎಲ್ಲರೂ ಒಂದುಗೂಡಿ ಮುಂದುವರಿಸಿಕೊಂಡು ಹೋಗುವಂತ ಹೇಳಿಕೊಂಡು ನನ್ನ ಈ ಚಿಕ್ಕ ಒಂದು ಭಾಷಣವನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಹಳ ಸುಂದರವಾಗಿ ಸೊಗಸಾಗಿ ಶುಭ ಹಾರೈಕೆಯ ನುಡಿಯನ್ನು ನೀಡಿದಂತಹ ಜಿತೇಂದ್ರ ಯುಜೆ ಅವರಿಗೆ ಇದೀಗ ಧ್ವಜಗೀತೆಯನ್ನು ಹಾಡಲು ವಿದ್ಯಾರ್ಥಿನಿಯರಲ್ಲಿ ಕೋರಿಕೆ. विश्व तिरंगा प्यारा झंडा ऊंचा रहे हमारा, विजयी विश्व तिरंगा प्यारा झंडा ऊंचा रहे हमारा, सदा शक्ति सरसाने वाला, सदा शक्ति सरसाने वाला, वीरों को हर्षाने वाला, वीरों को हर्षाने वाला, प्रेम सुधा बरसाने वाला, प्रेम सुधा बरसाने वाला, मातृभूमि का तनु मन सारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। आओ प्यारे वीरों आओ, आओ प्यारे वीरों आओ, देश धर्म पर बलि बलि जाओ, देश धर्म पर बलि बलि जाओ, एक साथ सब मिलकर गाओ, एक साथ सब मिलकर गाओ, प्यारा भारत देश हमारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा. ಶುಭ ಹಾರೈಕಾ ನುಡಿಗಾಗಿ ಇನ್ನೋರ್ವ ಅತಿಥಿ ಹಿರಿಯ ಮೊದಲನೇ ಸ್ವಾತಂತ್ರ್ಯ ಸಂಭ್ರಮವನ್ನು ಕಣ್ಣಾರೆ ಕಂಡಂತಹ ಹಿರಿಯ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಯ ಹಿರಿಯ ಸಮಾಜ ಸೇವಕರಾದಂತಹ KP ಕರೀಂರವರಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೀನಿ. ಇಂದು ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. ಇದಕ್ಕೆ ಹೋರಾಟ ಮಾಡಿ ಮಡಿದವರ ನೆನಪನ್ನು ನಾವು ನೆನೆಸಿಕೊಳ್ಳಬೇಕು ಮತ್ತು ಇನ್ನು ನಮ್ಮ ಮಕ್ಕಳಿಗೆ ನಾವು ಈ ಸ್ವತಂತ್ರ ಹೋರಾಟದ ವಿಷಯವನ್ನು ಅವರಿಗೆ ಕಲಿಸಬೇಕು. ಅವರನ್ನು ನಾವು ಹಾಗೆ ನಾನು ಒಂದು ಮಾತೆರಡಾಗಿ ಮಾತನ್ನು ಇಷ್ಟೇನೆ. BSWT ಜೊತೆ ಕಾರ್ಯದರ್ಶಿ ಸುಲೈಮಾನ್ ಪಕ್ಕಲರ್ಕ ಇವರಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತೇನೆ. ಸ್ತುತಿಗಳು ಸರ್ವಲೋಕ ಒಡೆಯನಾದ ಸೃಷ್ಟಿಕರ್ತನಿಗೆ ಮೀಸಲು. ಎಲ್ಲರಿಗೂ 80ನೇಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದು ಸ್ವಾತಂತ್ರ್ಯದ ಯಾರು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿದ್ದಾರೋ ಅವರಿಗೆ ಅಂದರೆ ನಮಗೆ ಆ ಸ್ವಾತಂತ್ರ್ಯ ಪಡೆಯಲು ಬಂದಂತಹ ಕಷ್ಟ ಏನೆಂಬುದು ಕೇವಲ ಓದಿ ಅನುಭವ ಇಲ್ಲದೆ ಕೆಲವು ಇತಿಹಾಸವನ್ನು ಓದಿ ನಮಗೆ ತಿಳಿಯಬಹುದಾಗಿದೆ. ನಮಗೆ ಅನುಭವವಿರುವುದು ಒಂದು ಈ ಗಲಾಟೆಯ ಸಂದರ್ಭದಲ್ಲಿ ಕರ್ಫ್ಯೂ, ಆಗ ಯಾವ ರೀತಿ ಸ್ವಾತಂತ್ರ್ಯ ಇಲ್ಲದ ಅನುಭವ
ನಮಗೆಲ್ಲ ಅನುಭವ ಆಗಿದೆ. ಅದೇ ರೀತಿಯಲ್ಲಿ ಕೊರೋನಾ ಸಂದರ್ಭ, ಇದು ಒಂದು ಪರತಂತ್ರದ ಒಂದು ಸಣ್ಣ ಅನುಭವ ಅಂತ ಹೇಳ್ಬೋದು. ಆದ್ದರಿಂದ ಒಂದು ಸ್ವತಂತ್ರದ ಒಂದು ಅನುಭವ ನಮಗೆ ಈಗ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾವು ಈ ಮನಸ್ಸಿನ ಗುಲಾಮಗಿರಿ, ಈ ಸೋಮಾರಿತನದ ಗುಲಾಮಗಿರಿ, ಇದರಿಂದ ಹೊರಬಂದು ಒಂದು ಭವ್ಯ ಭಾರತವನ್ನು ಕಟ್ಟುವಂತಹ, ಒಂದು ಸುಂದರ ಭಾರತವನ್ನು ಕಟ್ಟುವಂತಹ ಒಂದು ಪಣ ತೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಮಗದೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿನಿಯರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆ ಸ್ಪರ್ಧೆಯ ವಿಜೇತರನ್ನು ಘೋಷಿಸಬೇಕಾಗಿ ಶಿಕ್ಷಕಿಯರು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಯುಕ್ತ ಬಟ್ಟೆಯ ಮೇಲೆ ಕೈಕಸೂತಿ ಹ್ಯಾಂಡ್ ಎಂಬ್ರಾಯ್ಡರ್ ಮಾಡುವ ಮೂಲಕ ರಾಷ್ಟ್ರಧ್ವಜದ ಚಿತ್ರಣವನ್ನು ವಿನ್ಯಾಸಗೊಳಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ವಿದ್ಯಾರ್ಥಿನಿ ವೇದಾವತಿ. ಇದರ ಅಧ್ಯಕ್ಷರಾದ ಎನ್ ಅಮೀನ್ರವರು ಕಾಣಿಕೆಯನ್ನು ಕೊಡಬೇಕಾಗಿ ಬಹುಮಾನವನ್ನು ಕೊಡಬೇಕಾಗಿ ಪ್ರೀತಿಪೂರ್ವಕ ಕೋರಿಕೆ. ದ್ವಿತೀಯ ಬಹುಮಾನ ಪಡೆದ ವಿದ್ಯಾರ್ಥಿನಿ ನಯನ. ದ್ವಿತೀಯ ಪಡೆದ ವಿದ್ಯಾರ್ಥಿನಿ ನಯನರವರಿಗೆ ಹರೀಶ್ ಕುಮಾರ್ ಕುತ್ತಡ್ಕರ್ ಅವರು ಬಹುಮಾನ ಕೊಡಬೇಕಾಗಿ ವಿನಂತಿ. ತೃತೀಯ ಬಹುಮಾನ ಪಡೆದ ವಿದ್ಯಾರ್ಥಿನಿ ಲಾವಣ್ಯರವರಿಗೆ ಜಿತೇಂದ್ರ ಯುಜೆ ಮತ್ತು ಅಶ್ರಫ್ ಎಂಸಿ ಅವರು ಜಂಟಿಯಾಗಿ ಬಹುಮಾನವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಇಂತಹ ಸ್ಪರ್ಧೆಗಳು ನಮ್ಮ ಶಿಬಿರಗಳಲ್ಲಿ ನಡೆಯಲಿರುವುದು, ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಬೇಕು. ಭಾಗವಹಿಸುವುದೇ ಒಂದು ಮುಖ್ಯ ಕಾರ್ಯ. ಇದೀಗ ನಮ್ಮ ಶಿಬಿರಾರ್ಥಿಯಿಂದ ಒಂದು ದೇಶ ಪ್ರೇಮದ ಬಗ್ಗೆ ಒಂದು ಸಣ್ಣ ಭಾಷಣ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಸಂಸ್ಥೆಯ ಮುಖ್ಯಸ್ಥರೇ, ತರಬೇತುದಾರರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ದಿನ. ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ಮೊದಲಿಗೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ತ್ರಿವರ್ಣ ಧ್ವಜವು ಕೇವಲ ಒಂದು ಧ್ವಜವಲ್ಲ, ಅದು ನಮ್ಮ ದೇಶದ ಗೌರವ ಮತ್ತು ಏಕತೆ, ತ್ಯಾಗ, ಸ್ವಾತಂತ್ರ್ಯದ ಸಂಕೇತವಾಗಿದೆ. ನೂರಾರು ವರ್ಷಗಳ ಪರಕ್ರಿಯ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅಪಾರ ತ್ಯಾಗ ಮಾಡಿದರು. ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ರಾಣಿ ಲಕ್ಷ್ಮೀಬಾಯಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟ ಮತ್ತು ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯ ಪಡೆದಿದ್ದು, ಆ ದಿನದಿಂದ ನಮ್ಮ ದೇಶವು ತನ್ನದೇ ಆದ ದಾರಿಯಲ್ಲಿ ಅಭಿವೃದ್ಧಿಯುತ್ತ ಸಾಗುತ್ತಿದೆ. ಇಂದು ಭಾರತವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ವಿಶ್ವದ ಗಮನ ಸೆಳೆಯುತ್ತಿದೆ. ಆದರೆ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಯಾಗುವುದಲ್ಲ. ನಮ್ಮ ಕರ್ತವ್ಯಗಳನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ಬದುಕುವುದೇ ನಿಜವಾದ ಸ್ವಾತಂತ್ರ್ಯ. ದೇಶದ ಕಾನೂನುಗಳನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ಎಲ್ಲರನ್ನು ಗೌರವಿಸುವುದು, ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಇಂದಿನ ಯುವಜನತೆ ದೇಶದ ಭವಿಷ್ಯ. ನಾವು ಉತ್ತಮ ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಗುಣಮಟ್ಟ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿದರೆ ನಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು. ನಮ್ಮ ದೇಶವನ್ನು ಇನ್ನಷ್ಟು ಸುಂದರ, ಸ್ವಚ್ಛ, ಬಲಿಷ್ಠ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಒಗ್ಗಟ್ಟಿನಿಂದ ಬದುಕೋಣ, ಪರಸ್ಪರ ಗೌರವಿಸೋಣ ಮತ್ತು ನಮ್ಮ ದೇಶದ ಹೆಮ್ಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ. ಕೊನೆಯದಾಗಿ, ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಅವರ ಕನಸಿನ ಭಾರತವನ್ನು ನಿರ್ಮಿಸಿ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ.
ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷೀಯ ಭಾಷಣ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಎಲ್ಲ ಕಾರ್ಯಗಳ ರೂವಾರಿ ಎನ್ ಅಮೀನ್ ಮಂಗಳೂರು ಇವರನ್ನು ಪ್ರೀತಿಪೂರ್ವಕ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಕಲ ಸ್ತುತಿ ಸ್ತೋತ್ರಗಳು ನಿಮ್ಮೆಲ್ಲರನ್ನು ಪಾಲಿಸಿ ಪರಿಪಾಲಿಸಿರುವಂತಹ ಜಗದೀಶ್ವರನಿಗೆ ಮೀಸಲು. ಆತನ ಅನಂತ ಅನಂತ ಅನುಗ್ರಹಗಳು ನಮ್ಮ ಮೇಲೆ ಸದಾ ವರ್ಷಿಸಲಿ. ಪ್ರಕೃತಿ ಮುನಿದರೆ ನಮ್ಮ ಈ ಕಾರ್ಯಕ್ರಮ ಇಷ್ಟು ಹೊತ್ತಿಗೆಲ್ಲ ಅಸ್ತವ್ಯಸ್ತ ಆಗ್ತಾಯಿತ್ತು. ನಾವು ಹೇಳ್ತೇವಲ್ಲ, ದೇವರ ದಯ. ಈಗ ಬಿಸಿಲಲ್ಲಿ ಕೂತ್ಕೊಂಡಿದ್ದೀರಿ. ಈಗ ನಿಮ್ಮ ಸಮಸ್ಯೆ ಏನಂತ ಹೇಳಿದರೆ ಏನು, ಬಿಸಿಲು ಜಾಸ್ತಿ ಆಗ್ತಾಯಿದೆ, ಮಳೆ ಬಂದರೆ ಮಳೆ ಜಾಸ್ತಿ ಆಗ್ತಾಯಿದೆ. ಆದರೆ ಭಗವಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ, ಯಾರಿಗೆ ಬಿಸಿಲು ಬೇಕು ಯಾರಿಗೆ ಮಳೆ ಬೇಕು ಅಂತ. ಸೊ ಪ್ರಕೃತಿ ಈಗ ನಮ್ಮ ಈ ಪುಣ್ಯ ಕಾರ್ಯಕ್ರಮದ ಜೊತೆಗಿದೆ. ನಾನು ಹಲವಾರು ಬಾರಿ ಹೇಳ್ತೇವೆ, ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡುವವರಲ್ಲ, ನಮ್ಮದಿದು ಪುಟ್ಟ ಕಾರ್ಯಕ್ರಮ ಮಾತ್ರವಲ್ಲ, ನಾವು ಇದೊಂದು ಪುಣ್ಯ ಕಾರ್ಯಕ್ರಮ ಅಂತಲೂ ಹೇಳ್ತೇವೆ. ಇದೊಂದು ಪುಣ್ಯ ಕಾರ್ಯಕ್ರಮ. ಒಂದು ಕಡೆ ಕೂತ್ಕೊಂಡು ಒಂದು ಒಳ್ಳೆಯ ಶಿಬಿರ ಆಯೋಜಿಸಿ ಆ ಶಿಬಿರದಲ್ಲಿ ರಾಷ್ಟ್ರದ ಬಗ್ಗೆ, ಜನರಿಗೆ ರಾಷ್ಟ್ರ ದೇಶ ಭಕ್ತಿಯ ಬಗ್ಗೆ, ರಾಷ್ಟ್ರದ ಬಗ್ಗೆ ನೆನಪಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಸಿಂಪಲಾಗಿ ಸ್ವಾತಂತ್ರ್ಯ ಏನಂತ ಹೇಳಿದರೆ, ನಾವೀಗ ನಮ್ಮ ಮನೆ ಅಂತ ಹೇಳ್ತೇವೆ, ನಮ್ಮ ವಾಹನ ಅಂತ ಹೇಳುತ್ತೇವೆ, ನಮ್ಮದು ಅಂತ ಹೇಳ್ತೇವೆ. ಇದು 1947 ಮುಂಚೆ ಇರಲಿಲ್ಲ. ನಮ್ಮದಂತೆ ಹೇಳುವಂಥ ಯಾವುದಿಲ್ಲ. ನಮ್ಮ ತೋಟ, ನಮ್ಮ ಗದ್ದೆ, ನಮ್ಮ ಮನೆ, ನಮ್ಮ ವಾಹನ, ಈ ರೀತಿ ನಮ್ಮದು ಅಂತ ಎದೆ ತಟ್ಟಿ ಹೇಳುವಂತಹ ಯಾವುದೇ ವಾತಾವರಣ 1947 ಹಿಂದೆ ಇರಲಿಲ್ಲ. ಏನಿದು ಯಾವುದಿದ್ದರೂ ಅದು ಬ್ರಿಟಿಷರದ್ದಂತೆಲ್ಲ ಇತ್ತು. ಆದ ಕಾರಣ ಅದರ ಅನುಭವ ನಾವೀಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರು ಹಾಕಿಕೊಂಡು ಈಗಿನ ಮಧ್ಯಮ ವರ್ಗ, ವಿಶೇಷವಾಗಿ ಮಧ್ಯಮ ವರ್ಗ ಆ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಸಾಕ್ಷಿಗಳಾಗಿ ನಾವಿಲ್ಲಿ ಬಂದು ಸೇರಿದ್ದೇವೆ. ಆರಂಭದ ನೀವು ಹೇಳಿದಿರಿ, ನಮ್ಮ ಹಿರಿಯರು ಈಗಾಗಲೇ ಆರಂಭದ ಸ್ವಾತಂತ್ರ್ಯವನ್ನು ಕಂಡವರಿದ್ದಾರೆ. ಅದರ ನಂತರ ಜೀವನದ ಹಲವು ಮಗ್ಗುಲುಗಳನ್ನು ಅದನ್ನು ಎದುರಿಸಿದಂತಹ ನಮ್ಮ ಈಗಾಗಲೇ ಇತ್ತೀಚೆಗೆ ನಿವೃತ್ತಿ ಆದಂತಹವರು ಇದ್ದಾರೆ. ಅವರಿಗೂ ಗೊತ್ತಿದೆ, ಅವರು ಚಿಂತಕರು, ನಮ್ಮ ಬರಹಗಾರರು. ಇವರು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದು, ಅದೇ ರೀತಿ ಸರ್ಕಾರದ ಜೊತೆಗಿದ್ದು ಎಲ್ಲ ಹಲವು ಈ ರೀತಿಯ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಕಣ್ಣಾರೆ ಕಂಡವರದು. ನಾನು ಶಿಬಿರದಕ್ಕೆ ಈ ಹಿಂದೆ ಹೇಳಿದ್ದೇನೆ, ಶಿಬಿರವನ್ನು ನಾವು ಸಮಾರೋಪ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಅಭಿಪ್ರಾಯ ಇತ್ತು. ಸಮಾರೋಪ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಈಗಾಗಲೇ ಹೇಳಿದ್ದಾರೆ ನೋಡಿ, ಪ್ರಥಮ ಬಾರಿಗೆ ಇದು ನಮ್ಮ 4ನೇ ಶಿಬಿರ. ಈ 3 ಶಿಬಿರ ಸಹ ಎಲ್ಲ ನರಿಂಗಾನ ಗ್ರಾಮ ಪಂಚಾಯತಿ ಸರ್ಕಾರದ ಜೊತೆಗೆ, ಅಲ್ಲಿ ಗ್ರಾಮ ಪಂಚಾಯತಿ ಒಟ್ಟಿಗೆ ನಾವು ಸಹಯೋಗದಲ್ಲಿ ಮಾಡಿದ್ದು. ಅನಂತರ ಬಾಳೆಪುಣಿ ಗ್ರಾಮ ಪಂಚಾಯತಿ, ಅಲ್ಲಿಯ ಪಂಚಾಯತಿಯವರು ಸರಕಾರದ ಎಲ್ಲ ವ್ಯವಸ್ಥೆಗಳೊಂದಿಗೆ ನಾವು ಪಂಚಾಯತಿ ಆವರಣದಲ್ಲೇ ನಾವು ಮಾಡಿದ್ದು. ಅದರ ನಂತರದ್ದು ಶಿಬಿರ ಮಾಡಿದ್ದು ಪಾವೂರು, ಅಲ್ಲಿ ಸಹ ಹಾಗೆ ಎಲ್ಲ ಸರಕಾರದ. ಈಗ ವೈಯಕ್ತಿಕವಾಗಿ ವಿಶೇಷ ಕಾಳಜಿಯೊಂದಿಗೆ ನಮ್ಮದೇ ಆದಂತಹ ನೀವು ಶಿಬಿರ ಆಯೋಜಿಸಿದ್ದು. ಈ ಶಿಬಿರವನ್ನು ಆಯೋಜಿಸಿದವರು ನೀವು. ಯಾವುದು ಈ ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾದವರು ನಾವು. ಆದ ಕಾರಣ ನಾನು ಟೀಚರ್ ಅಂತ ಹೇಳುವಾಗ ಹೇಳಿದೆ, ಇವತ್ತು ಈ 80ನೇ ನೆನಪಿಗೆ 80ನೇ ಸ್ವಾತಂತ್ರ್ಯೋತ್ಸವ ಎಲ್ಲರಿಗೂ ಈ ನಾವು ಹೇಳ್ತಾ ಭಾಗ್ಯ ಅಂತಲೇ ಹೇಳ್ಬೋದು. ಈ ಭಾಗ್ಯ ಖಂಡಿತವಾಗಿಯೂ ಎಲ್ಲರಿಗೂ ಸಿಗುವುದಿಲ್ಲ. ಯಾವುದೇ ಕಾರಣಕ್ಕೂ ಎಲ್ಲೋ ಇದ್ದವರು ಒಟ್ಟಿಗೆ ಜೊತೆ ಸೇರಿಲಿ ನಾವು ಈ ಒಂದು ಸ್ವಾತಂತ್ರ್ಯದ ಹೆಸರಿನಲ್ಲಿ ಜೊತೆಗೂಡಿದ್ದೇವೆ. ಸಹಬಾಳ್ವೆ ಅಂತ ಹೇಳ್ತೇವೆ. ಪರಸ್ಪರನ ಅರಿಯಲು, ಪರಸ್ಪರರ ಬಗ್ಗೆ ಯಾವುದೇ ದ್ವೇಷ ಅಸೂಯೆ ಇಲ್ಲದಂತಹ ಮುಕ್ತವಾದ ಮನಸ್ಸಿನೊಂದಿಗೆ ಒಂದೆಡೆ ಬೆರೆತು ಸೇರಿಸಿ ಒಂದು ವಿದ್ಯೆ ಕಲಿಯಲಿಕ್ಕಾಗಿ, ಒಂದು ವಿದ್ಯೆ ಯಾವುದಾದರೂ ಒಂದು ವಿದ್ಯೆ ಕಲಿಯಲಿಕ್ಕಾಗಿ ನೀವು ಬಂದು ಸೇರಿದ್ದೀರಿ. ಅದಕ್ಕಾಗಿ ನಾನು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನೂ ಸಮಾರೋಪ ನಾವು ದೇವರ ದಯದಿಂದ ನಮಗೆ ಇಲ್ಲಿ ಈಗ ಒಂದು ಸಣ್ಣ ಕಾರ್ಯಕ್ರಮ ಮಾಡಬಹುದಂತ ಆಗ್ತದೆ. ಸಮಾರೋಪವನ್ನು ದೇವರು ಇಚ್ಛಿಸಿದರೆ ಖಂಡಿತವಾಗಿಯೂ ಇದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟು ಎಲ್ಲ ರೀತಿಯ ಒಂದು ಅರ್ಧ ದಿನಸದ ಕಾರ್ಯಕ್ರಮದೊಟ್ಟಿಗೆ ನಮ್ಮಲ್ಲಿ ಎಕ್ಸಿಬಿಷನ್ಸ್ ಇದೆ. ನೀವೆಲ್ಲ ಏನೆಲ್ಲ ಮಾಡಿದ್ದೀರಿ ಅದನ್ನೆಲ್ಲ ಜನರಿಗೆ ತೋರಿಸಿ ಆ ರೀತಿಯ ಒಂದು ಪ್ರೇರಣೆ ಮಾಡುವಂಥ, ಇತರರಿಗೂ ಒಂದು ಪ್ರೇರಣೆ ಮಾಡುವ ರೀತಿಯಲ್ಲಿ ಒಂದು ದಿನದಲ್ಲಿ ಅರ್ಧ ದಿನದ ಕಾರ್ಯಕ್ರಮವನ್ನು ಮಾಡಿ ಸಮಾರೋಪವನ್ನು ಸಹ ಇಲ್ಲೇ ಮಾಡುತ್ತೇವೆ. ಒಂದು
ವೇಳೆ ಹೆಚ್ಚಿನ ಬೇಡಿಕೆ ಇದ್ದರೆ, ನಿಮ್ಮಲ್ಲಿ ಹೇಳುವುದು ಈಗಾಗಲೇ ಹೆಚ್ಚಿನ ಬೇಡಿಕೆ ಇದ್ದರೆ ಈಗಲೇ ಘೋಷಿಸ್ತಾ ಇದ್ದೇನೆ, ಹತ್ತಿರದ ಪ್ರದೇಶ ಆಗ್ಬೋದು, ನೀವು ಅಲ್ಲಿ ವ್ಯವಸ್ಥೆ ಮಾಡುವವರು ನಿಮ್ಮ ಪರಿಚಯ ಯಾರ್ದು, ಅಲಪೆ ಆಗಿರ್ಬೋದು, ಅಲಪೆಯಲ್ಲಿ ಭಜನಾ ಮಂದಿರ ಇದೆ, ಇಲ್ಲಿ ಸತ್ಯನಾರಾಯಣ ಭಜನಾ ಮಂದಿರ ಇದೆ, ಅಲ್ಲಿ ಕಾವು ಇದೆ, ಅಲ್ಲಿ ಚರ್ಚಿದು ಆವರಣ ಇದೆ, ನಿಮಗೆ ಯಾರಾದರೂ ಪರಿಚಯದವರು ಹತ್ತಿರದಲ್ಲಿ ಯಾರಾದರೂ ಹೇಳಿದರೆ ಒಂದು ಸ್ಥಳದ ವ್ಯವಸ್ಥೆ ಮಾಡಿದರೆ ಬೇರೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಿಮ್ಮ ಪರಿಚಯ ಇರೋದು ಖಂಡಿತವಾಗಿ ಹೇಳಿ. ಈ ಶಿಬಿರ ಮುಗಿದ ಕೂಡಲೇ ಈ ಶಿಬಿರವನ್ನು ನಾವು ಅಲ್ಲಿಗೆ ಸ್ಥಳಾಂತರಿಸ್ತೇವೆ. ಆದ ಕಾರಣ ಇದು ಈ ಸಂದರ್ಭದಲ್ಲಿ ನಾನು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದೊಂದು ವಿಷಯ ನಮಗೆ ನೆನಪಿಸ ಬಯಸ್ತೇನೆ. ಈ ವಾತಾವರಣದಲ್ಲಿ ನಮ್ಮ ಹರೀಶ್ ಸರ್ ಹೇಳಿದರು, ನಾವೆಲ್ಲ ಇತ್ತೀಚೆಗೆ ಎಲ್ಲ ಹೊರಗಡೆನೆ ಮಾಡಿದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಅಂತ. ಸಿಟಿ ಪ್ರದೇಶದಲ್ಲಿ ಮಾಡುವಾಗ ಇದರ ಒಂದು ರೀತಿ ಯಾವ ರೀತಿ ಅನುಭವ ಆಗ್ತದೆ ಅಂದರೆ, ಈ ಜನರಿಗೆ ಆರಂಭವಾಗಿ ನಾವು ಈ ಕ್ಯಾಂಪ್ ಮಾಡುವಾಗ ಎಲ್ಲರೂ ಹೇಳಿದ್ದು ಇದು ಆಗುವುದಿಲ್ಲ ಅಂತ, ಇಲ್ಲಿ ಯಾರು ಸೇರುವವರಿಲ್ಲ, ಇದರ ಅಗತ್ಯವೂ ಇಲ್ಲ ಅಂತ. ಯಾಕೆಂದರೆ ನಾವು ನಗರದ ಪ್ರದೇಶದವರಲ್ಲ, ನಗರ ಪ್ರದೇಶದ ಜನರಿಗೆ ಇದರೆಲ್ಲ ಇಂಥದ್ರಲ್ಲೆಲ್ಲ ಆಸಕ್ತಿ ಇರಲಿಕ್ಕಿಲ್ಲ ಅಂತ. ಆದರೆ ಏನೋ ಆ ದೇವರಿಗೆ ಸ್ತುತಿ ಹೇಳಬೇಕು, ನಾವು ಈ 3 ಬ್ಯಾಚಲ್ಲೂ ಸಹ ಸಾಧಾರಣ ಅದರ ಪ್ರಯೋಜನ ಹೆಚ್ಚಿನ ಜನರು ಪ್ರಯೋಜನ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಅದನ್ನು ಪುನರಾವರ್ತಿಸ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಹತ್ತಿರದ ಪ್ರದೇಶ ಯಾವುದು ಇದ್ದರೆ ಖಂಡಿತವಾಗಿಯೂ ತಾವು ಸಂಬಂಧಪಟ್ಟ ನಮ್ಮ ಶಿಕ್ಷಕಿಯರನ್ನು ಭೇಟಿ ಮಾಡಿ ಅವರ ಹತ್ರ ಈ ವಿಷಯ ತಿಳಿಸಿ. ಆದ ಕಾರಣ ಹೆಚ್ಚು ಮಾತು ಮುಂದುವರಿಸಲು ಹೋಗಿದೆ. ಎಲ್ಲರಿಗೂ ಮಗದೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಆಯುರ್ ಆರೋಗ್ಯ ನೀಡಿ ಆ ಭಗವಂತನು ನಮ್ಮನ್ನು ಹರಸಲಿ, ಅದೇ ರೀತಿ ಇನ್ನಷ್ಟು ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿಗಳಾಗಲು ಆ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಪುಟ್ಟ ಭಾಷಣಕ್ಕೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರನ್ನು ಕಾಯುವುದು, ನಮ್ಮ ಶಿಕ್ಷಕಿ ಯಾವಾಗಲೂ ಕಾಲ್ ಮಾಡಿ ಕೇಳುವುದು ನನಗೆ, ಯಾವಾಗ ಅಧ್ಯಕ್ಷರು ಬರ್ತಾರೆ, ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತ. ಸೊ ಈಗ ನಿಮ್ಮ ಮುಂದೆ ಅಧ್ಯಕ್ಷರು ಮಾತನಾಡಿದರು, ನಿಮಗೆ ಹಲವಾರು ವಿಷಯಗಳನ್ನು ಹೇಳಿಕೊಟ್ರು, ಶುಭ ನುಡಿಗಳನ್ನು ಹೇಳಿಕೊಟ್ರು. ಈ ರೀತಿ ತರಬೇತಿ ಶಿಬಿರ ಫಲಪ್ರದವಾದರೆ ಅವರಿಗೆ ಇನ್ನಷ್ಟು ಖುಷಿಯಾಗ್ತದೆ, ಇನ್ನಷ್ಟು ಹೆಚ್ಚಿನ ಆಫರ್ಗಳು ಕೂಡ ವಿದ್ಯಾರ್ಥಿನಿಯರಿಗೆ ಸಿಗಬಹುದು. ಕಂಕನಾಡಿಯಲ್ಲಿರುವಂತಹ ಸಂಸ್ಥೆಯಲ್ಲಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹೆಸರಿನೊಂದಿಗೆ ನೀವು ಅಲ್ಲಿ ಹೋಗುವುದಾದರೆ, ಅದಲ್ಲದಿದ್ದರೆ ಇವತ್ತು ಸ್ಪೆಷಲಾಗಿ ನಿಮಗೆ 30% ಆಫರ್ ಇದೆ. ಇನ್ನಿತರ ದಿವಸದಲ್ಲಿ ನೀವು ಹೋಗುವುದಾದರೆ ನಿಮಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹೆಸರು ಹೇಳಿದರೆ ಸಾಕು, ನೀವು ಅವರಿಗೆ ವಿಶೇಷ ರಿಯಾಯಿತಿಯನ್ನು ಅವರು ನಿಮಗೆ ಮಾಡಿಕೊಡ್ತಾರೆ. ಮಿಷಿನ್ನ ಎಲ್ಲ ಪಾರ್ಟ್ಸ್ಗಳು ಕೂಡ ಅಲ್ಲಿ ಲಭ್ಯವಿದೆ. ಆದ್ದರಿಂದ ಅವರ ನಂಬರ್ ಮತ್ತು ಇದನ್ನು ಗ್ರೂಪಲ್ಲಿ ಹಾಕ್ಬೋದು, ನೀವು ಸಂಪರ್ಕಿಸಬಹುದು. ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ